ಹಚ್ಚಬೇಕು ಮಾನವ ನಮ್ಮ ದೀಪನು ಅರ್ಲಾಂಡ ನಮ್ಮ ಇಡೀ ಊರು ಬಲ್ಪ್ ಹಾಕೊಂಡು ದೀಪದ ತಿರ್ತಿರು ಕತ್ತರಿತ್ತಲ್ಲ ನಮ್ಮನ್ನು ಬಲ್ಪ್ ಮಾಡ್ಕೊಂಡು ಹಚ್ಚಿದ್ನ ತುಳರ ಪರ್ವ ಬಾರಿ ಸಂಭ್ರಮ ನಮ್ಮ ತುಳು ಆಚರಣೆ ಮಾಡುವ ತುಳುನಾಡದ ಒಂದು ಮಾರಿ ಮಲ್ಲ ಪರ್ವ ಬಂದ ದೀಪಾವಳಿ ಪರ್ವ ನಮ್ಮ ಸಂಭ್ರಮ ಉಲ್ಲಾಸೋಡು ಮಾಡ್ಕೊಂಡು ಹಚ್ಚಿದ್ನ ಕುಟುಂಬ ಮಾತ ಸೇರಿದು ಒಂದು ಕಾರ್ಯಕ್ರಮ ಅದಲ್ಲ ನಮ್ಮ ಕಾಪುದ ಒಂದು ಪತ್ರಕರ್ತರ ಸಂಘ ಮಾತ ಜಾತಿ ಧರ್ಮದಲ್ಲಿ ಒಟ್ಟು ಮತ್ತೊಂದು ಪ್ರತಿಯೊಂದು ಹಬ್ಬನ ನಮ್ಮ ಅಧ್ಯಕ್ಷ ಪರ್ಲಕ್ಕ ಪ್ರತಿ ವರ್ಷದ ಮತ್ತೊಂದಲ್ಲ ಅಂಜಿನ ದೀಪಾವಳಿ ಪರ್ವಲ್ಲ ಈ ಒಂದು ನಮ್ಮ ಈ ಒಂದು ಕಾಪು ಪ್ರೆಸ್ ಗ್ರೂಪ್ ಭಾರಿ ಸಂಭ್ರಮ ಆಚರಣೆ ಮತ್ತೊಂದಲ್ಲ ಈ ಒಂದು ಸಂಭ್ರಮದ ಆಚರಣೆಗೆ ಪೊರುಳುಕ ಜನರು ನಮ್ಮ ಶ್ರೀನಿವಾಸ ತಂತ್ರಲು ಈ ಉದೀಪನ ಮತ್ತು ನಮ್ಗೊಂದು ಆಶೀರ್ವಚನದ ರೂಪ ನಮ್ಗೆ ತುಳರ ಪರ್ವದ ಬಗ್ಗೆ ಮಾತಾಡ ಕೊರಡು ಬಂದರಡ ಭಿನ್ನಪ್ಪ ಮತ್ತೊಂದಲ್ಲ ಅಲ್ಲ ಇನಿ ಉದೀಪನ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಶ್ರೀನಿವಾಸ ತಂತ್ರಲಿಡ ಕೇಂದ್ರ ನಮ್ಮ ತುಡರ ಅಲ್ಲಾಡು ನಮ್ಮ ಈ ಸಂಭ್ರಮನು ತುಡರ ಪರ್ವನು ಪೊರ್ಲು ಮಾಡ್ಕೊಂಡು ಆಯ್ತಾ ಹೊರಟು ಕುಮಾರಿ ಆರಾಧ್ಯ ಸುಗಿತೊಂದು ಬಲೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ शुभं करोति कल्याणं आरोग्यं धनसम्पदां विनाशाय दीपसन्ध्या दीपनमोस्तुते दीपमूले स्थितो ब्रह्मा दीपमध्ये जनार्दनः दीपाग्रे शङ्करप्रोक्तः सायं दीपनमोस्तुते ತುಳರ ಪರ್ವದ ಮಾತಾ ಹಿರಿಯ ಪತ್ರಕರ್ತರು ಅಂಚನೆ ಎದುರುಡಿತ್ತಿನಂತಿತ್ತಿನ ಸಪರಿವಾರ ಪತ್ರಕರ್ತರು ಮಾತೆರೆಗಳ ಜನಾರ್ದನ ದೇವರ ಅನುಗ್ರಹ ಉಪ್ಪಡು ಬಂದು ಪ್ರಾರ್ಥನೆ ಮತ್ತೊಂದು ವಿಶೇಷವಾದ ಪತ್ರಕರ್ತರನ್ನ ಸಂಘದ ವ್ಯವಸ್ಥೆಗೆ ದೀಪಾವಳಿ ಸಂಭ್ರಮ ದೀಪಾವಳಿದ ಸಂಭ್ರಮಾಚರಣೆ ಪಂಪಿನಂಚಿತ್ತನ ಅನ್ವರ್ಥವಾಯಿನಂಚಿತ್ತನ ಕಾರ್ಯಕ್ರಮ ಬಂದು ಜಯಪಂಡ ఇక్కడ అధ్యక్షులు పన్నాకనే మాతలా ఉంది అనుకున్నా ఈదుల వ్యవస్థ ఆవిడ ಅಥವಾ ಕ್ರಿಸ್ಮಸ್ ಅದ ಅಂಜನೆ ಪರ್ಪದ ಮಾತ ಎಂಕುಲು లేరు ಮಾತ ಎಕ್ಲ ಎಂಕುನ ಒಂಜಿ ಒಂಜಿ ಕಿನ್ಯ ಮಕ್ಕಳದ ಒಂಜಿ ವ್ಯವಸ್ಥೆ ಮಲ್ಪುವ ಒಬ್ಬೋಡೆ ದೇವನ ಪತ್ರಕರ್ತರ್ನಗ್ಲೆಗೆ ಅಗಲು ಮಾತ ಎಕ್ಲ ಅತೀತವಾದಿ ಕೊಡು ಬಂದು ಒಂಜೆತ್ತನೇ ವ್ಯವಸ್ಥೆ ಪರೆ ಬಲ್ಲಿ ಪಂಪಿನ ಒಂಜಿ ಉದಾತ್ತ ಭಾವನೆ ಆಂಡ ಈ ದೀಪಾವಳಿ ಪರ್ವ ಪತ್ರಕರ್ತರ್ನಗ್ಲೆಗೆ ಭಾರಿ ಬಂಡ ಭಾರಿ ಮುಟ್ಟದ ಒಂಜಿ ಅವಿನಾಭಾವ ಸಂಬಂಧ ಉಂಟು ಬಂದು ಇದು ಒಂಜಿ ವಿಚಾರನ್ ಪನೊಂದು ಪೋನಾಗ ನಂಗೆ ಐತ ಒಂಜಿ ವ್ಯವಸ್ಥೆ ಅರ್ಥ ಆಗ್ಬೋದು ಜಾಸ್ತಿ ಉದ್ದ ವೈಪುಜಿ ಎಲ್ಲೇ ಮಟ್ಟದು ವಿಶೇಷವಾಯಿನಂಚಿತ್ತನ ದೀಪಾವಳಿಗೆ ಪ್ರಜ್ವಾಲಿತ ಬ್ರಹ್ಮ ದೀಪ ಪ್ರಜ್ವಾಲಿತ ಬ್ರಹ್ಮ ಬಂದು ಪಂಡ ದೀಪಾವಳಿಗೆ ಮುಖ್ಯವಾಯಿನಂಚಿತ್ತನ ಕಾರಣದಾದ ಪಂಡನಾಡ ದೀಪನೆ ನಮ್ಮ ಪತ್ತೋಪಿನಿ ಬಂದು ದೀಪ ಪಂಡದಾದ ದೀಪದ ವ್ಯವಸ್ಥೆ ದೀಪಾವಳಿ ದಾನಿಯೇ ದಾಯಿ ಇನ್ನೇ ನಾವು ತಿಳಿಯೋಣ ಅಂಡ ಪತ್ರಕರ್ತರ್ನಗ್ಲಿಗೆಲ್ಲ ದೀಪಾವಳಿಗಳದಾದ ಸಂಬಂಧ ಬಂದಲ್ಲಿ ಗೊತ್ತಾಗ್ತದೆ ನಮ್ಮ ವಿಶೇಷವಾದ ಕಡೆ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಗೋವೇ ಕರ್ಮಾಂಗದ ಆದಿಭಾಗದ ನಮ್ಮ ಸುರೂಟು ದೀಪ ಪ್ರಜ್ವಾಲನೆ ಮಲ್ತಿದೆ ನಾವೇನು ತುಂಬ ಹೋಗ್ತೀವಿ ತಮ್ಮ ಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನಡೆಗೆ ಬಂದು ದಾದಾಂಡ ಅಂಧಕಾರ ಆದರೂ ಮಾತಿತ್ತನು ನಾನು ಪರಿಹಾರ ಅವರು ನಂಗೆ ಸುಜ್ಞಾನ ಪಂಪಿನಂಚಿತ್ನ ದೀಪ ನಂಗೆ ಅನುಗ್ರಹದ ರೀತಿ ತಿಕ್ಕೊಡು ಬಂದು ಆ ದೀಪ ಬತ್ತವನಿಗೆ ಒಂದು ಮಂತ್ರ ಪಂಪಿನಂಚಿತನ ಉಂಟು ಭೋ ದೀಪ ದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿಣ್ಯ ವಿಘ್ನ ಕೃತೆ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರಾ ಭವ ಅರ್ಥ ದೀಪ ಈ ದೇವಿನ ಸ್ವರೂಪಿಣಿ ಆದಲ್ಲ ಅನಿರ್ದವರ ಎಂಕೊನ್ನ ಕರ್ಮಾಂಗ ಮುಗಿನ ಮುಟ ವಾ ರೀತಿದಲ್ಲ ವಿಘ್ನ ಬರಲ್ಲೇ ಎಡ್ಡೆ ರೀತಿನ ಮಲ್ತುಕೊಲ್ಲ
ಅರ್ಥಾತ್ ದೀಪ ಬಣ್ಣನಾಡವಳು ದೇವಿ ಸ್ವರೂಪಿಣಿ ಪಂಪಿನ ವಿಚಾರ ಬರ್ತಾರೆ. ನನ್ನ ದೀಪನ ನಮ್ಮ ಪತ್ತೋನಗ ಒಂಜೆರ್ದು ನನಜ್ಜೆಗ ಪತ್ತೋನಗ ಸುರೂತ ದೀಪಡಿ ಏತು ಜ್ವಾಲೆ ಉಂಡ ಅದೇ ಜ್ವಾಲೆ ಕೊಡಲಿ ದೀಪಗಳ ಇಟ್ಕೊಂಡು ಒಂಜೆರ್ದು ನಮ್ಮ ಅಂಗಡಿ ಹಿಡಿದು ಸಕ್ಕರೆ ಪದಾರ್ಥ ಒಂಜಿ ಗೋಡಿನ ಅಂಗಡಿ ಇಟ್ಕೊಂಡು ಐಟ್ 1 kg ನಮ್ಮ ಗೆತ್ತೊಂದೊಂದು ಐಟ್ 1 kg ಕಮ್ಮಿ ಆಗ ದೀಪಡ ಅಂತ ಈಗ ಆ ಒಂಜಿ ದೀಪಡ 1000 ದೀಪ ಪತ್ತೋಂಡಲ್ಲ ಸುರೂತ ದೀಪಡ ಏತು ಜ್ವಾಲೆ ಉಂಡ ಅದೇ ಜ್ವಾಲೆ ಮಾತ್ರ ದೀಪಗಳು ಉಂಡು. ಅರ್ಥಾತ್ ಜ್ಞಾನ ಸದೃಶ ದೀಪ ಆಪನ್ ದೀಪ ಏಪಗಳ ಕೂಡ ಅವು ಜ್ಞಾನಗ ಪ್ರತೀಕ ಆಪನ್. ಹಿರಿಯರು ಪ್ರಾಚೀನ ಕಾಲರು ಮಾತ ಅದಕ್ಕೋಸ್ಕರವಾದ ಒವೇ ರೀತಿಯ ವಿದ್ಯಾರಂಭಾದಿನ ಮಾತ ಮಲ್ಪೊಂದು ದೇವತೆ ದುಡ್ಡು ದೈತ ದೀಪ ಅನ್ಪತ್ತದು ಆ ಬಾಲೆಗೆ ನಮಸ್ಕಾರ ಮಲ್ಪದು ಜ್ಞಾನ ಪಣ್ಣನ ಅಕ್ಷರಾಭ್ಯಾಸ ಶುರು ಮಾಡ್ತಿರೋದು. ದಾನಿಗೆ ನಿಂತಿದ್ದೆ ಪತ್ರಕರ್ತರೆಗಳ ದೀಪಗಳ ದಾದ ಒಂದು ವ್ಯವಸ್ಥೆ ಪಣ್ಣನ ಅಂಡ ಪತ್ರಕರ್ತರನ್ನೆಲ್ಲ ಮುಖ್ಯ ಉದ್ದೇಶದಾದ ಪಂಡ ಪಸರಿ ಸೋಪಿಗೆ ಎವಿನಿ ಜ್ಞಾನನಿ ಪಸರಿ ಸೋಪಿನ ಚಿತ್ತನ ಒಂಜಿ ವ್ಯವಸ್ಥೆ ದಾದೊಂಡ ಅವು ಪತ್ರಕರ್ತನಾದುಂಡು ದಾದ ಮಾತ ಒಂಜಿ ವ್ಯವಸ್ಥೆ ಇದ ಮೂಲ ಇಂಚಿತ್ತಿನ ಕರ್ಮಾಂಗಗಳು ಆತಂಡು ಪ್ರೋಗ್ರಾಮ್ ಆತಂಡು ಮುಂದಿನ 4 ಜನಕ್ಕೆ ಮುಂತ ಜ್ಞಾನನಿ ಪಸರಿ ಸೋಪಿಗೆ ಅನಿರ್ದಾವರ ಆ ದೀಪಗಳ ಆ ದೀಪಡಿತನ ಅಗ್ನಿಗಳ ಪತ್ರಕರ್ತರಿಗಳ ಒಂಜಿ ಸಂಬಂಧ. ನನ್ನ ಅಗ್ನಿ ಪಣ್ಣನ್ನ ಅಂಡ ಅಗಂ ನಯತೆ ಇತಿ ಅಗ್ನಿ ಬಂದು ಅಗಂ ಪಣ್ಣನ್ನ ಅಂಡ ನಡಪರೆಗೆ ಅವನ್ನಿನಂಚಿತ್ತನ ವ್ಯವಸ್ಥೆನಿ ನಡಪೋಪಿನಂಚಿತ್ತನ ದಾದೊಂಡ ಐಕ ಅಗ್ನಿ ಬಂದು ಶಾಸ್ತ್ರಕಾಲ ಪಂಪರು ಅದಕ್ಕೋಸ್ಕರ ಪುರಾಣ ಕಾಲದ ಕೂಡ ವೇದ ಮಂತ್ರ ಶುರುವಾಪಿನಂಚಿತ್ತನ ಅಗ್ನಿಮೀಗಿಲೆ ಪುರೋಹಿತಂ ಪನ್ ಶುರುಡು ಅಗ್ನಿ ಪಂಪಿನಂಚಿತ್ತನ ಶಬ್ದನೇ ಪತಂ ಬರ್ತದೆ. ಅಗ್ನಿಂದೂತಂ ವೃಣೀಮಹೇ ಅಗ್ನಿಗೆ ಬೇರೆ ದಾದ ಪಣ್ಣ ನಾಂಡ ಹೋಮಡು ಕೊರ್ನಂಚಿತ್ತನ ಒಂಜಿ ಆಹುತಿತ್ತನ ನಾಂಡ ಅವೇನಿ ವಾ ದೇವೇಗ ನಮ್ಮ ಬಂದಿಪ್ಪನ ಆ ದೇವರಿಗೆ ಮುಟ್ಟೋಪಿನಂಚಿತ್ತನ ಬೇರೆ ಅವು ಅಗ್ನಿನಾದುಂಡಿಗೆ ಅಂಚೆನೆ ಪತ್ರಕರ್ತರನ್ನ ವ್ಯವಸ್ಥೆಯ ದಾದಾಂಡ ಒಂಜಿ ವಿಚಾರಗಳು ಇತ್ತನ ನಾಂಡ ಸುರುಟು ಪತ್ರಕರ್ತರ ನಿಲೆಪ್ಪುನು ದಾಯಿಗೆ ನಿಗಲು ಎಂಕುಲು ಪನ್ಯನಿ 10 ಜನಕವೆನ್ ಪಸರಿಸೋಲೆ ಬಂದು ಅಗ್ನಿ ಎಂಚ ಕೊಟ್ಟಿನಂಚಿತ್ತನ ಆಹುತಿನ ಆ ದೇವರಿಗೆ ಮುಟ್ಟಾಪುಂಡ ಅಂಚೆನೆ ಪತ್ರಕರ್ತರನ್ನ ಕೊಟ್ಟಿನಂಚಿತ್ತನ ಮೂಲ ದಾದ ಜ್ಞಾನ ಉಂಡ ಅವಿನ 4 ದಿಕ್ಕಿಗೂ ಅವೇನು ಪಸರಿಸೋಪೇರು ಬಂದು ನಮ್ಮ ದೇಹಗಳ ಕೂಡ ಅಗ್ನಿ ಉಂಡಿಗೆ ಈ ಅಗ್ನಿ ಪಂಪಿನಂಚಿತ್ತನ ಏಪಗು ಪೋಂಡು ಅವು ಆ ದೇಹ ಬಮನಂಚಿತ್ತನ ಸುರುಟು ದೇಹ ಅಗ್ನಿ ಇತ್ತಿನಂಚಿತ್ತನ ದೇಹ ಅವು ಶಿವಗೆ ಏಪಗ ಅಗ್ನಿ ಪೋಂಡ ಅವು ಶವ ಆಪುಂಡು ಬಂದು ಅಂಚೆನೆ ಪತ್ರಕರ್ತರನ್ನ ಸಾಮಾಜಿಕವಾದ ವ್ಯವಸ್ಥೆ ಎಂಚ ಒಂಜಿ ಪರಿಪೂರ್ಣತೆ ರಿಪ್ಪೆರ ಆ ಸಮಾಜ ಬಂಪಿನಂಚಿತ್ತನ ಶಿವ ಪಣ್ಣ ಮಂಗಳ ಆದಿಕೊಂಡು ಬಂದು ಏಪಗ ಪತ್ರಕರ್ತರನ ವ್ಯವಸ್ಥೆ ಅವು ಅಡಿಗೆ ಸ್ಥಗಿತ ಆಪುಂಡ ಸಮಾಜ ಬಂಪಿನಂಚಿತ್ತನ ಅವು ಶವ ಅದು ಹೋಗುಂಡು ಬಂದು ಶವ ಇತ್ತಿನಲ್ಲಿ ಶಿವ ಮಲ್ಪುನಂಚಿತ್ತನ ಒಂಜಿ ಸಾಮರ್ಥ್ಯ ಅಲ್ಲ ಶಿವ ಇತ್ತಿನಲ್ಲಿ ಶವ ಹಾಪಿನಂಚಿತ್ತನ ಮಲ್ಪುನಂಚಿತ್ತನ ಒಂಜಿ ಯೋಗ್ಯತೆ ಅಲ್ಲ ಉಪ್ಪು ನೀರಿಗೆ ಬಂಡ ಅವು ಪತ್ರಕರ್ತರಿಗೆ ಬಂದು ಅನಿರ್ದಾವರ ಅಗ್ನಿಗಿಲ ಪತ್ರಕರ್ತನೆಲ್ಲ ವ್ಯವಸ್ಥೆ ವಿಶೇಷವಾಯಿನಂಚಿತ್ತನ ಸಂಬಂಧ ಬಂದು ತನೂನಪಾದ ಬಂದು ಅಗ್ನಿಗೂ ಬುಧ ತನೂನಪಾದ ಬಂಡ ತನು ಪಂಡ ದೇಹ ನಪಾದ ಬಂಡ ಬೂರುನು ಬಂದು ದೇಹನು ಬೂರ್ಪೋಪಿನಂಚಿತ್ತನ ಶಕ್ತಿ ಅಗ್ನಿಗೆ ಎಂಚ ಉಂಡ ಬೇಲೆ ಮಲ್ಪಂದಿನಂಚಿತ್ತನ ಸಮಾಜನಿ ಬಡಿದೆಬ್ಬೌಸಿನಂಚಿತ್ತನ ಅದೇ ಪ್ರಕಾರ ಬೇಲೆನು ಕೂಡ ಮಲ್ಪಾಪಿನಂಚಿತ್ತನ ವ್ಯವಸ್ಥೆ ಆ ತನು ಪಂಡ ಸಮಾಜ ಬಂದಲ ಅರ್ಥ ಉಂಟು ಸಮಾಜನಿ ಜಪುಡಾರೆಗಳ ಕೂಡ ಆಪುಂಡಿಗೆ ಆ ಸಮಾಜನಿ ಕೂಡ ಲಕ್ಕದು ಉಂಟಾದ ಸುಸ್ಥಿತಿರು ಅವೇನಿ ಸುಸ್ಥಾನದ ಅವೇನಿ ದುಂಪೋಪಿನಂಚಿತ್ತನ ವ್ಯವಸ್ಥೆಲ ಈ ಪತ್ರಕರ್ತರಿಗೂ ಉಂಡು ಬಂದು ಅಂಚ ದೀಪಾವಳಿ ಪರ್ಪ ಪಂಪಿನಂಚಿತ್ತನ ಏಪಗಲ ಪತ್ರಕರ್ತರನೇ ಪರ್ಪ ದಯ ಪಂಡ ಐಟ್ ಅಗ್ನಿ ಪತ್ರಕರ್ತರು 2 ಜನತಲ ವ್ಯವಸ್ಥೆ ಪರಿಪೂರ್ಣ ತೆಗೆದುಕೊಂಡು ಬಂದು ಅಂಚ ಅನ್ವರ್ಥವಾಯನಂಚಿತ್ತನ ವ್ಯವಸ್ಥೆ ದೀಪಾವಳಿ ಸಂಭ್ರಮಣಿ ದಾಲ ಒಂಜಿ ದುಂದು ವೆಚ್ಚದ ರೀತಿ ಮಲ್ಪಂದಿಲಕ ಅನ್ವರ್ಥವಾದ ಪತ್ರಕರ್ತನ ಸಂಘದಗಲಿ ಮಲ್ತದೆ ಸಪರಿವಾರವಾದ ಬೈದೆ ಅನಿರ್ಧಾರವಾದ ಮಾತೆಲ್ಲ ಒಂಜಿ ಕುಟುಂಬದ ಲಕ ಕೂಡು ಕುಟುಂಬದ ಲಕ ಉಂಟದು ಈ ದೀಪಾವಳಿ ಸಂಭ್ರಮಾಚರಣದ ಒಂದು ವಿಶೇಷವಾದ ಬೇಲೆನಿ ಮಲ್ತದೆ ಸುರುಟು ಧರ್ಮರಾಜೆ ಪಂದಿಪ್ಪೆ ಅಶ್ವತ್ಥಾಮ ಹತಃ ಕುಂಜಲ ಬಂದು ಅಂಚ 12 ಐಟು ಇಡೀ ಯುದ್ಧದ ಒಂಜಿ ಪರಿಸ್ಥಿತಿ ಚೇಂಜ್ ಆದ ಹೋಗ್ಬೋದು ಅಂಚೆನೆ ಪತ್ರಕರ್ತನ ವ್ಯವಸ್ಥೆ ಇಲ್ಲ ಪತ್ರಕರ್ತರು ವಾ ರೀತಿಡ ಅವೇನಿ ಪತಂ ಪೋಪೆರ ಆ ರೀತಿಯ ಸಮಾಜದ ವ್ಯವಸ್ಥೆ
ರಾಜಕಾರಣಿಯೊಬ್ಬರು ದೇಶದ ಬಗ್ಗೆ ಚಿಂತೆಯನ್ನು ಮಾಡುತ್ತಿದ್ದರು. ರಾಜಕಾರಣಿಯೊಬ್ಬರು ದೇಶದ ಬಗ್ಗೆ ಚಿತೆಯನ್ನು ಮಾಡಿದರು. ರೆಡ್ಡಿ ವಿಚಾರ ಚಿಂತೆ ಚಿತೆ ಬಂದು ನಾ ವಾಕ್ಯಡು ಇಡೀ ಸಮಾಜನೇ ಒಂದು ವ್ಯಕ್ತಿನಿ ತಿರ್ತುಬಾರ್ಬೇಕಲ್ಲ ಒಂದು ಸಾಮರ್ಥ್ಯ ಉಂಟು. ಆ ವ್ಯಕ್ತಿನಿ ಇನ್ನೂ ನಮ್ಮದು ಮಿತ್ತು ಬತ್ತ ಹೋಗಿನ ವ್ಯವಸ್ಥೆ ಎಲ್ಲ ಬರ್ಕೊಂಡು ಬಂದು ಅಂಚಿತ್ತಿನ ಸಾಮರ್ಥ್ಯದ ವ್ಯವಸ್ಥೆಡು ಅಗ್ನಿ ನಾಲಾಯಡು ಉಂಟುದು ಕೈಟು ಉಂಟುದು ಬೇಲೆನು ಮಲ್ಪೋಪಿನ ಅಂಚಿತ್ತಿನ ವ್ಯವಸ್ಥೆ ಇತ್ತಿನವರ ಪತ್ರಕರ್ತರ್ನಗ್ಲೆಗೆ ದೀಪಾವಳಿ ಪರ್ವ ಬಂಪಿನ ಭಾರಿ ವಿಶೇಷದ ಅವಿನಾಭಾವದ ಒಂದು ಸಂಕೇತ ತಿಪ್ಪುಂಡು ಬಂದು ಆ ಪ್ರಕಾರಡು ಅನ್ವರ್ಥವಾಯಿನ ಈ ದಾದ ಒಂದು ಕಾರ್ಯಕ್ರಮ ಉಂಡ ನೆಕ್ ಜನಾರ್ದನ ದೇವರನ್ನ ಅನುಗ್ರಹ ಬರಡೆ ಮಾತ ಪತ್ರಕರ್ತರ ಕೂಡ ಜನಾರ್ದನ ದೇವರ ಅನುಗ್ರಹದವರ ಸಮಾಜಗಳು ಕೆಟ್ಟ ರೀತಿಯ ಸ್ಥಾನ ಮಾನ ಮಾತನ್ನು ಕೂಡ ಅನುಗ್ರಹ ಮತ್ತು ಕೊಟ್ಟು ಉತ್ತಮ ಸಮಾಜ ಆವರೆಗೆ ಬೋಡಾಪಿನಂಚಿತ್ತನ ಧೀ ಶಕ್ತಿನಿ ಪತ್ರಕರ್ತರ ಮಾತ ತಿಕ್ಕುನ ಕಾವಡು ಈ ಸಂಘವಂತಿನ ನೊನಲಾದ ಗಟ್ಟಿ ಆವಡು ಬಂದು ಜನಾರ್ದನ ದೇವರ ಪ್ರಾರ್ಥನೆ ಮತ್ತೊಂದು ಎರಡು ಪಾತ್ರೆಯಲ್ಲಿ ಜನಾರ್ದನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಂಚಿನ ನಮ್ಮ ಊರದ ತಹಸೀಲ್ದಾರಾಯನ ಶ್ರೀನಿವಾಸದಲ್ಲಿ ಐದುರ್ಗ ಈ ಸಂಸ್ಥೆ ಈ ವರ್ಷ ನಲವತ್ತಿನ ಸಂಸ್ಥೆದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಜನಕ್ಕಲೇ ಸಂಬಂಧತೆ ಫ್ಯಾಮಿಲಿ ಮೆಂಬರ್ಸ್ ಈ ವರ್ಷದ ಎಟ್ಟೆ ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು ಕಾರ್ಯಕ್ರಮಕ್ಕೆ ಎಟ್ಟೆ ಆಗ್ತಿರ್ಲಿಲ್ಲ ಅಂದ್ರೆ ಪಾದ ಕಾರ್ಯಕ್ರಮಗಳು ಬರೆದು ಆ ಪೂಜೆ ಹೆಚ್ಚಾದ ಇನ್ನೀ ಮತ್ತೆ ಮುಗಿಸುತ್ತಿದ್ದು ಬರ್ತದೆ ಈಗ ಭಾಳ ಸಂತೋಷ ಆಗಿದೆ ರಾಯದಂಡ ಈಗಿನ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಮಾತ್ರ ಭಾರಿ ಎಟ್ಟೆ ಕಾಣ್ತದೆ. ರಾಯದಂಡ ಪತ್ರಕರ್ತರನ್ನು ಮಣ್ಣಂದ ಸಮಾಜನು ಎಡ್ಡೆ ಮಲ್ಪಡಲು ಯಾನೇನೆ ದಾದ ಪಂಡ ಒಂದು ಊರುಡು ಎಂಚಿನ ಅನ್ಯಾಯ ಹಾಕೊಂಡು ಅವು ಎಡ್ಡೆ ಕಾರ್ಯಕ್ರಮ ಹಾಕೊಂಡು ಓಯಿನ್ ಅಂತ ಎಂಚ ತುಂಬು ಹೋಗಿ ಇಂಚಿನ ಕಾರ್ಯಕ್ರಮಗಳನ್ನು ಬೆನಕಲೇ ದೈಪಾವನಂಚಿನ ಒಂಜಿ ಸಂಘ ದೊಡ್ಡ ಪತ್ರಕರ್ತರ ಸಂಘ ನಂಗೆ ತೆರಿನಕ್ಕೆ ಮಾತಾಡಲು ತೆನ್ನಲಕನೆ ಇಚ್ಚದ ಕಾಲ ತೂನಗರ ಇಟ್ಲ ಎಲ್ಲಿ ಒಬ್ಬರಲ್ಲ ಇತ್ತ ಮಸ್ತ್ ಚೇಂಜ್ ಉಂಟು. ಏನಂದ ಇತ್ತ ಲೋಕಡು ನ್ಯಾಯ ಕಮ್ಮಿ ಆಗ್ತದೆ ಅನ್ಯಾಯ ಹೆಚ್ಚಾಗ್ತದೆ. ದುಮ್ಮು ಶಾಲೆಡ್ ಮಾಸ್ತರ್ಲಿ ಜೋಕ್ಲೇನು ಕೊಂಡ್ಬಿಡ್ತಿದ್ದು ದುಮ್ಮು ಅನ್ನುತ್ತೆ ಅಂಡ್ ಇತ್ತದಂತೆ ಅವಳ ಏನು ಕರೆಕ್ಟ್ ಆದ ಹಾಕೊಂಡು ಬನ ಇದೆ ಬಂಡ ಜೋಕ್ಲೆಗ್ಲ ಸರಿಯಾದ ಮಾರ್ಗದರ್ಶನ ಇದ್ದ ತಿಕ್ಕುಚಿದಮ್ಮ ಪೇರೆಂಟ್ಸ್ಲ ಅಂಚನೆ ಅಗ್ಲೆಗೆ ಗೋಡಾಪಂಚಿದ ಸರಿಯಾದ ಮಾರ್ಗಗಳು ಹೋಗಿ ಅಂಚಾದ ಪುನಗ ಇತ್ತದ ಈ ಟೈಮ್ ನಾನು ಸಮ ಮಲ್ಕೊಂಡು ಗ್ರಾಮ ಮಲ್ಕೊಂಡು ನಾನು ಅವು ಪತ್ರಕರ್ತರು ಮಾತಾಡಲಿಲ್ಲ ಪೆನ್ನಿಗೆ ಮಾತ್ರ ಆಯ್ತ ರೈಟ್ ಅಧಿಕಾರ ಉಂಟು ಯಾನೆ ಕೆಲವು ಬೈಯರು ಟಿವಿ ಕೆಲವು ಪ್ರೋಗ್ರಾಮ್ ಕೆದಲ್ದಾಗಲಿ ಓದಿಲ್ಲ ಎಡ್ಡೆ ಕೆಲಸ ಓದಿಲ್ಲ ನನ್ನ ಜೀವನದಲ್ಲಿ ಆಸೆ ಬಿಡ್ತು ದೇಶ ಎಡ್ಡೆ ಆಡೋದು ಕಾರ್ಯಕ್ರಮನಾಗಲಿ ಮತ್ತೊಂದು ಪತ್ರಕರ್ತನ ಕೆಲಸ ಮಲ್ದದ್ದೇ ಇಲ್ಲ ಇರ್ತೀವಿ ಅಂತೇಳಿ ನಮ್ಮ ಉಡುಪಿದಲ್ಲ ಯಾರು ತೂಪ ಪೇರ್ಪಡು ಕಲವಾದ ಬೇತೆ ಬೇತೆ ದಾದ ಮಾತ ಆವಡ ಊರು ರೋಡ್ ಸಮಸ್ಯೆ ಅಂಡ ಗುಡ್ಡಿ ಗುರಿ ಇಂಚಿನ ಮಾತ ಕಾರ್ಯಕ್ರಮಗಳಿಂದ ಹೊರಗಡೆ ಬಂದು 4 ಸರ್ತಿ ಬರೀ 5ನೇ ಸರ್ತಿ ಗಣಗಾಗಿದೆ ಸರ್ಕಾರ ಜೂ ಹಾಕೊಂಡು ಐದು ಇಂಪ್ಲಿಮೆಂಟ್ ಮಾಡ್ಬೇಕು ಹೋಗ್ತಾರೆ ಅಂಚಾದ ಪುನಾಗ ನನಲ ಪತ್ರಕರ್ತರ ಊರು ಎಂಚಿನ ಆವಡ ಒಬ್ಬ ಆತನ ದಾದ ತಪ್ಪುಂಡ ಇದೇನು ಜನಕ್ಕೆ ತೆರಿಪಾವಡು ಬಂದದು ಯಾನ್ ಈ ಸಂದರ್ಭ ತೆಲೋಡ್ನೆ ಆ ಒಂದು ಕೆಲಸ ನಮ್ಮ ಉಡುಪಿದ ಸಂಘ ಭಾರಿ ಕೊರ್ಲೋಡ್ ಬರ್ತದೆ ಅವರ ಹೆಚ್ಚದ ಪೇಪರ್ಲೆ ತೋಂದಿಲ್ಲ ಒಬ್ಬೇ ಒಂದು ಕಾರ್ಯಕ್ರಮ ಮಾಡಿ ಪತ್ತೆ ಇರ್ತಾನೆ ನಾನು ಆಡೆಗೆ ಬಿಡ್ತಿದ್ದೆ ಐದು ಕೋಡಿ ಅಂತವೇ ನಿಂಗೆ ಅವು ದಾಯಿ ಬಿಟ್ಟು ಆತಕ್ಕೆ ನೋಡ್ಕೊಂಡು ಮನಸ್ಸು ಒಂದು ಐದು ಆಪುಳಕ್ಕೆ ತೂಂದಿಲ್ಲ ಭಾರಿ ಅಂತ ಕೆಲಸ ಬರ್ತದಿಲ್ಲ ದುಂಬುಗಿಲ ಈ ಸಂಘ ನಲ್ಲ ಹೆಚ್ಚು ಕೆಲಸ ಮಾಡ್ಪಾಡಿ ಕ್ರಮದ ಪರ್ಬಲ್ ಅಂತೇಳಿ ಕತ್ತಲ್ಲಿ ಎದ್ದು ಬಲ್ಪು ಬರ್ಪಂತೀರ ಪರ್ಬ ಬಲ್ಪು ಬರ್ಬಂದೇ ದಿಕ್ಕು ಜನಕ್ಕೆ ಬಲ್ಪು ಬರಡು ಜನಕ್ಕೆ ಎಡ್ಡಾವಡು ಊರು ಎಡ್ಡಾವಡು ದೇಶ ಎಡ್ಡಾವಡು ಮಾಡಿದ ಈ ಸಂದರ್ಭಡು ಲಕ್ಷ್ಮೀ ದೇವಿ ನಮ್ಮ ಹೆಚ್ಚಾದ ಪೂಜೆ ಬಂತು ಈ ಸಂದರ್ಭಗಳು ದೇವಿನ ಕಚ್ಚೇರಿ ಗೋ ಪೂಜೆ ಬಂತೋದಿಲ್ಲ నేను పూర పూజల్లో ఈ దీపావళి సందర్భం ಬಂತೋದಿಲ್ಲ ದೇವಿ ನಂಗೆ ಮಾತರೆಗಳೇ ಎಟ್ಟೆ ಮಾಡ್ಪಡಿ ಒಳ್ಪು ಬರೋದು ಏನೊಂದು ಇಲಾಂటి ಮಾತರೆ ఉంటాయి ಲಾಂಗಿ ಎಲ್ರಿಗೂ ನಮಸ್ಕಾರ. ಇനി ನಮ್ಮ ದೀಪಾವಳಿ ಪರ್ವ ಸಂಭ್ರಮಾಚರಣೆಯನ್ನು ನಮ್ಮಂತಂದಿಲ್ಲ ಅದಕ್ಕೆ ನಮ್ಮ ಅಧ್ಯಕ್ಷರಾಯಿನ
ಹರೀಶ್ ಅಂಚೆನೆ ವೇದಿಕೆ ರೀತಿನ ಪೂರ ಗಣ್ಯರು 2 ನಿಮಿಷ ಬರ್ತೇನೆ ಅಂಚೆನೆ ಪೂರ ಎಲ್ಲ ಅಂದನಕಲೆ ಅಕ್ಕನಕಲೆ ಮೆಗ್ಗೆನಕಲೆ ಮೆಗ್ಗಿನಕಲೆ ಇನಿ ನಮ್ಮನ್ನ ಆಗ ಪೂರ ಇನಿ ಪತ್ರಕರ್ತೆಯರು ಬಂದ ನಮ್ಮೊಂಜಿ ಮುಂದಾದಕುಲು ವೃತ್ತಿಯಲ್ಲಿ ಬೇಟೆ ಅಣ್ಣ ನಮ್ಮೊಂಜಿ ಕುಟುಂಬದ ಸದಸ್ಯ ರೀತಿಲೆ ಕಡೆ ಪ್ರತಿಯೊಂಜಿ ನೆಟ್ಟ ನಮ್ಮ ಕಾಪುಡು ನಮ್ಮ ಒಂಜಿ 10-20 ವರ್ಷ ಇಂಜಿಗುಲು ಆತ್ಮೀಯ ಪ್ರತಿ ವರಿಯಾಡ್ಲ 10-24 ಜನ ಇದ್ದಾರೆ ತುಂಬು 10 ಜನ ಇದ್ದಾರೆ ಇತ್ತೆ ಮಲ್ಲ ಆಗ್ತದೆ ಒಂದು ಬಿಲ್ಡಿಂಗ್ ಆಗ್ಬೇಕ 10-24 ಜನ ಈ ಕುಟುಂಬದ ಸದಸ್ಯರಲ್ಲ ನಮ್ಮ ಕಷ್ಟಕ್ಕೂ ಅಕುಲೇರೆ ಅಕಲ ಕಷ್ಟಕ್ಕೂ ನಮ್ಮ ಮೂಲ ಬಂದಿರೋಂಜಿ ನೆಟ್ ಒಟ್ಟುಗಾದ ನಮ್ಮ ಪ್ರತಿಯೊಂದನ್ನ ಅಕಲ ಒಟ್ಟಿಗೆ ಮುಂದೊಂದು ಮತ್ತೊಂದಲ್ಲ ಅಂಚೆನೆ ಈ ದೀಪಾವಳಿ ಇತ್ತೆ ಸೇನೆವೇರು ಪಂಡ್ಲೆಕ್ಕನೆ ಅಂಚೆ ತಂತ್ರಿಲು ಪಂಡ್ಲೆಕ್ಕನೆ ದೀಪಾವಳಿ ಬಂದೊಂದು ಲಕ್ಷ್ಮೀ ಪೂಜೆ ಪ್ರತಿಯೊರಿಯನಲ್ಲ ಮೋನೇಡು ಕನ್ನಡ ದೀಪದ್ಲೆಕ್ಕನೆ ಪ್ರತಿಯೊರಿಯಲ್ಲ ಐಶ್ವರ್ಯ ಸಂಪತ್ತು ಆರೋಗ್ಯ ಕೊರತು ಆ ಲಕ್ಷ್ಮೀ ಜನಾರ್ದನ ದೇವಿಯರು ಅಂಚೆನೆ ಲಕ್ಷ್ಮೀ ದೇವಿ ಪೂರ ಕಲೆಗಳ ಆರೋಗ್ಯ ಪೊರಳು ಬಂದೆ ಕೇಳೋದಕ್ಕೆ ಮಾಡಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯ ಗಣ್ಯರೇ, ಅದೇ ರೀತಿ ಎದುರಿರುವ ಎಲ್ಲ ಪತ್ರಕರ್ತ ಮಿತ್ರರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ, ದೀಪಾವಳಿ ಅಂದರೆ ಎಲ್ಲ ಹಬ್ಬಗಳ ಗುರು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಎಲ್ಲರ ಬಾಳಿನಲ್ಲಿ ಬೆಳಕನ್ನು ಮೂಡಿಸುವ ಜಾತಿ ಮತ ಪಂಥಗಳನ್ನು ಮೀರಿ ಈ ಹಬ್ಬವನ್ನು ಎಲ್ಲರೂ ಆಚರಿಸಿ ಬರ್ತಾರೆ. ನಾವು ಈ ಸಂದರ್ಭದಲ್ಲಿ ನಾವು ಈ ಒಂದು ಪತ್ರಕರ್ತ ಎಲ್ಲ ನಾವು ಮಿತ್ರರು ನಾವು ಒಂದು ಸಣ್ಣ ಒಂದು ಧನಸಹಾಯ ನೀಡಿದ್ದೇವೆ. ಕಾರಣ ಇಷ್ಟೇ, ನಾವು ಯಾವಾಗಲೂ ಜೊತೆಯಲ್ಲಿ ಇರಬೇಕು, ಅವರ ಅವಿನಾಭಾವ ಸಂಬಂಧ ನಮ್ಮ ಮುಂದೆ ಇರಬೇಕಂತ ಹೇಳ್ತಾ ನಾವು ಸ್ವಲ್ಪ ಹೆಚ್ಚಿನ ಸಹಾಯವನ್ನು ನೀಡಬೇಕೆಂದು ಆಲೋಚನೆ ಮಾಡಿದೆವು. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗಿಯೂ ನಮ್ಮ ಸಹಾಯವನ್ನು ನೀಡುತ್ತೆ ಅಂತ ಹೇಳ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮ ಅಂತ ಹೇಳಿದರೆ ಒಳ್ಳೆಯ ಸಮಾಜವನ್ನು ನಿರ್ಮಿಸಲು ಬಹಳ ಮುಖ್ಯವಾದ ಪಾತ್ರ. ಯಾಕಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಎಷ್ಟು ಸೋಷಿಯಲ್ ಮೀಡಿಯಾ ಇದ್ದರೂ ಸಹ ಪತ್ರಿಕೆಯಲ್ಲಿ ಮಾತ್ರ ಬಂದ್ರೆ ಅದು ವಾಸ್ತವ ವಿಚಾರ ಅಂತ ಜನರು ನಂಬಿಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವು ವಾಸ್ತವ ವಿಚಾರಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತಾ ಪತ್ರಿಕಾ ಮಾಧ್ಯಮ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಲು ಒಂದು ಮಾಧ್ಯಮವಾಗಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ದೀಪಾವಳಿ ಪರ್ವ ಅಂಚನೆ ಈದ್ ಬೊಕ್ಕ ಕ್ರಿಸ್ಮಸ್ ಬಂದು ಮಲ್ತೊಂದುಲ್ಲ ಪ್ರತಿ ಈ ಸರ್ತಿ ಒಟ್ಟಿಗೆ ಮಲ್ಪುಗಂದ ಯೋಜನೆ ಮಲ್ತಕ್ಕನಲ್ಲ ಬೊಚ್ಚಿ ನನ್ನ ಕ್ರಿಸ್ಮಸ್ ಮಲ್ಪನ ಬೇತಲ್ಲಿ ಮಲ್ಪುಗ ಬಂದು ಎಣ್ಣೆಯ ಈ ಸರ್ತಿ ಮುಖ್ಯ ಅತಿಥಿ ತಂತ್ರಗಳಲ್ಲಿ ಎಡ್ಡ ಪಾತ್ರೆ ಬಂದಿರು ಅಂಚನೆ ಶೇಣವೆಲ್ಲ ಎಂಗಳಿಗೆ ಎಡ್ಡ ಪಾತ್ರೆ ಬಂದಿರು ಮಾತ್ರ ಇಲ್ಲ ಸೋಮೆ ಬಂದ 2 ಪಾತ್ರೆಯನ್ನು ಮುಗಿಸ್ಬೋದು. ಆರೋಗ್ಯವನ್ನು ವೃದ್ಧಿಸುವಂತಹ ಈ ಹಬ್ಬ ಮತ್ತು ದೇವರು ನಮಗೆ ಈ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಉತ್ತಮ ಆಯುರಾರೋಗ್ಯ ಆಶೀರ್ವಾದವನ್ನು ನೀಡ್ತಾರೆ. ಅದೇ ರೀತಿ ಈ ಬೆಳಕಿನ ಹಬ್ಬ ಎಲ್ಲರ ಮನಸ್ಸಿಗೆ ಸಂತೋಷವನ್ನು ನೀಡಿ ಮತ್ತು ಎಲ್ಲರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳಿ ನನ್ನ ಹಾರೈಸ್ತಾ, ಈ ಪತ್ರಕರ್ತ ಮಿತ್ರರ ಸಂಘದ ಅಧ್ಯಕ್ಷರಾಗಿ ಹರೀಶ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದು ತುಂಬ ಸಂತೋಷ ಕಂಡಿದೆ. ಯಾಕಂದರೆ ನಾವು ಒಟ್ಟಿಗೆ ಬೆಳೆದವರು, ಜೆಸಿಯಲ್ಲಿ ತುಂಬ ವರ್ಷದಿಂದ ಒಟ್ಟಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಕೂಡ ಉತ್ತಮ ವಾಗ್ಮಿ, ಒಳ್ಳೆಯ ಈ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನನಗೆ ತುಂಬ ಸಂತೋಷವನ್ನು ಮಾಡಿದೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಂ ಕಾರ್ಯೇಷು ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವತ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಿಚಾರಗಳು ಆ ಕಲಿನ ತರತಿರ್ತು ಕಾರ್ಮಿಕಬಾರ್ದು ಅಲ್ಪ ಕಟ್ಬಾರ್ದು ದೇವರು ಅದಾಗ ಇಷ್ಟುನ ಆರಾಧನೆಗೆ ಆದುಪ್ಪೆ ನಮ್ಮ ಬಲಿ ಚಕ್ರವರ್ತಿ ಇಷ್ಟುನ ಆರಾಧಕ್ಕೆ ಆದುಪ್ಪ ఆయన ಒಂಜಿ ಉಗ್ರ ತಪಸ್ಸನ್ನು ಉಂತವನು ಎಂಚಂದ್ರೆ ಇರಗಿಲ್ಲ ಆಪುಜಿ ದೇವರನಲ್ಲಿ ಕಡೆಗೆ ಪೋಪಿನ ವಿಷ್ಣು ನಡೆಗೆ ವಿಷ್ಣು ಒಂಜಿ ಅವತಾರ ಮಂತದ್ದು ಎಂಚನಲ್ಲ ನಮ್ಮ ఆయన ತಪಸ್ಸನ್ನು ಉಂತವಡು ಬಂದು ಒಂಜಿ ಬಡ ಬ್ರಾಹ್ಮಣ ರೂಪಡು ಬಾಲೆ ಬ್ರಾಹ್ಮಣ ರೂಪಡು ವಾಮನ ಮೂರ್ತಿ ಅದು
ಭೂಲೋಕ ಬರ್ಬೇಕು. ಅದಾಗ ಸೀದಾ ಬಲಿಚಕ್ರವರ್ತಿನ ಅರಮನೆಗೆ ಹೋಗ್ಬೇಕು. ಅವ ಕಣ್ಣನ್ನು ಬಿಡಿದು ಒಟ್ಟಾರೆ ಎಡ್ಡೆ ರೀತಿಯಲ್ಲಿ ಉಪಚಾರ ಮಾಡ್ತೇವೆ. ದಾದವಾದ ಗೋಡು ಬಂದು ಆ ಒಂಜಿ ವಾಮನ ಮೂರ್ತಿ ಕೇಳಿನಾಗ ಈಗ ದಾಲ ಬೊಚ್ಚಿ ಯಾನೊಂಜಿ ಬಡ ಬ್ರಾಹ್ಮಣೆ ಇಂಕ ದಾಲ ಅಂಚಿತ್ತಿನ ಒಂದು ಬೊಚ್ಚಿ ಅಂಡ ಈಗ ಮೂಜಿ ಪಜ್ಜೆ ಇಂಕ ಗೋಡು ಅವಿನ ದೇವರಿಗೆ ಅವಕಾಶ ಮಾಡ್ಕೊಡುವ. ಅದಾಗ ಆಲೋಚನೆ ಮಾಡ್ಬೇಕು. ಅಂಚಿಂಚಿ ಆಲೋಚನೆ ಮಾಡ್ತೇವೆ ದಾನೇಶ್ವರಲ್ಲಿ ಆದುಪ್ಪೆ ಅವು ಕೊರ್ಪೆ ಇನ್ನು ಮೂಜಿ ಪಜ್ಜೆದಾದ ಜಾಗ ಕೊರಡು ಆಂಡ ಅಲ್ಪ ನಮ್ಮ ಶುಕ್ಲಾಚಾರ್ಯ ಗೊತ್ತ ಒಂದು ವಿಷ್ಣುವನ್ನೇ ಏನ ಕಪಟ ಮಂತ್ ವಿಷ್ಣುನ ಕಪಟ ಆದೊಂದು ಈ ಅವಿನ ನಂಬೊಡ್ಚಿ ಈ ನೆಟ್ಟು ಸೋಪು ಬಂದು ಬಂದ್ಪೆ ಆಂಡ ಏನವರ ದಾನ ಮಲ್ಪೆ ಬಂದಾದ್ರೆ ಐದು ಪಿರ ಜಾವ ಪಿರ ಭೂಪೂಜಿ ಯಾನು ಹೊರ ಪಾತ್ರೆ ಕೊರ್ನೇನು ಅವನು ಒರಿಪಾಯ ಬಂದ್ಪೆ ಅಂಚನೆ ವಾಮನ ರೂಪಡು ಬತ್ತಿನ ಆ ಬ್ರಾಹ್ಮಣೆ ಒಂಜಿ ಕಮಾಂಡರ್ ಪಸಂದು ನಮ್ಮ ಬಲಿ ಚಕ್ರವರ್ತಿ ದಾನಗೂ ರೆಡಿ ಆದಪ್ಪೆ. ಕಮಾಂಡರ್ಗಳು ನೀರು ಪಾಡಿ ಕೊಡ್ಲಿ ಅವಾಗ ದಾನ ಸಂತೃಪ್ತಿ ಆಪನ್ ಬಂದ್ಮೇಲೆ ಪರಿಪೂರ್ಣ ಆಪ ಬಂದ್ಮೇಲೆ ಭಾವನೆ ಆಂಡ ಅಲ್ಪ ಕಮಾಂಡರ್ ಜಪಡ ಅವನಾಗ ನೀರು ಬರ್ಪೂಜಿ ಕಮಾಂಡದ ಉಲ್ಲೈಟ್ ಶುಕ್ಲಾಚಾರ್ಯ ಬೋದು ಕುಳಿದುಪ್ಪೆ. ಅದಾಗ ಈ ವಾಮನಕ್ಕೆ ಗೊತ್ತಾಪಡು ದರ್ಪೆನ್ ಆಯ್ತಾ ಕೊಳವೆಗೆ ಏರ್ಪನಾಗ ಶುಕ್ಲಾಚಾರ್ಯನ ಕಣ್ಣಿಗೆ ಇಡ್ಕೊಂಡು ಅಲ್ಪ ನಿತ್ಯರು ಬರ್ಕೊಂಡು ವಿಚಿತ್ರ ಆಪುಣ ಆಂಡಲ ವಿಷಯ ಅಲ್ಪದಾದ ಪಣ್ಣಾಗ ಅಲ್ಪ ಅನ್ನ ಶುಕ್ಲಾಚಾರ್ಯನ ಕಣ್ಣಿಗೆ ಹೋಗು ನಮ್ಮ ಇತಿಹಾಸ ತೂಪ ಆಂಡ್ಲ ದಾನಗ ರೆಡಿ ಆವಾಗ ಒಂಜಿ ಕಾರಣ ಉಲ್ಪರಿಯವನಾಗ ಭೂಮಿ ಕರಿಯವನಾಗ ಇಡೀ ಭೂಮಿ ಆತ ಜಾಗ ಹೋಗ್ಕೊಂಡು ಕುಟುಂಬಿ ಕಾರಣ ಆಕಾಶ ಬದಿಪ್ಪೆ ಹವಾಮಾನ ಅಲ್ಲ ಆಕಾಶಕ್ಕೆ ಹೋಗ್ಕೊಂಡು ಮೂಜಿನಿ ಪಜ್ಜೆ ಹೊಡೆದಿ ಹೊಡ್ಕೊಂಡಾಗ ಅರ್ಥ ಹಾಕೊಂಡು ನಮ್ಮ ಬಲಿ ಚಕ್ರವರ್ತಿಗೆ ಅರ್ಥ ಹಾಕೊಂಡು ಎನ್ನ ಅವಸಾನ ಆಪನಂದು ಗೊತ್ತಾಗ ಎನ್ನ ತರತೆ ಮಿತ್ತದಿ ಇಲ್ಲ ಅಂಚ ತರತೆ ಮಿತ್ತದಿನಿಗೆ ಪಾತಾಳ ಲೋಕಗೂ ನಮ್ಮ ಬಲಿ ಚಕ್ರವರ್ತಿ ಹೋಗ್ಬೇಕು. ಪಾತಾಳ ಲೋಕ ಪೋಂದ್ರಪ್ಪನಾಗ ಇಷ್ಟು ಬಂತು ಜೋರು ಅಸಮಾಧಾನ ಬೇಜಾರು ಹೋಗ್ಬೆ ದಾದ ವಿಷ್ಣು ಕೇಳಿ ದಾರಿ ಬೇಜಾರು ಎನ್ನ ಈಗ ಸಂಭ್ರಮದ ದಿನ ನಮ್ಮ ಯಾನು ಇತೆ ಪಾತಾಳಕ್ಕೆ ಪೋಂದಿಲ್ಲ ಎನ್ನ ಅರಸಾಳಿಕೆದ ಜನಕುಲನ ಬಗ್ಗೆ ಈಗ ಚಿಂತೆ ಯಾವನುಂಡು ಯಾಕಂದ್ರೆ ತೋಡು ಬಂಪಿನೊಂದಿ ಅಭಿಲಾಷೆ ಯಾವನುಂಡು ಬಂದು ಬಂಪಿ ಅದಕ್ಕೆ ನಿಕ್ ನನ್ನ ಅಗಲೇ ತೋಡಾಂಡ ವರ್ಷಗಳ ವರ್ಪನ ದೀಪಾವಳಿ ದಾನಿ ನಿಕ್ ಒಂಜಿ ದಿನ ಉಂಟು ಆ ದಿನ ಈ ನರಕ ಚತುರ್ದಶಿ ದಾನಿ ನಿಕ್ ಇಡೀ ಜನಕುಲ ಸಂಭ್ರಮಡು ನೀನನ್ನು ಎತ್ಕೊಂಬೇರು ಬಂಪಿನ ಒಂಜಿ ವಿಚಾರ ನಮ್ಮ ವಿಷ್ಣು ಅಲ್ಪ ಬಂಪಿ ವಾಮನವಾದ ವಿಷ್ಣುನ ಉದಿಟ್ಟು ಬಲಿ ಚಕ್ರವರ್ತಿ ಆ ಕಲಿಯುಗನು ಕೊನೋಡು ಬರ್ಪಿನ ಒಂದು ವಿಚಾರಡು ಮದ್ದಿತ್ತಿನ ಒಂಜಿ ವಿಶೇಷ ಆರಾಧನೆ ವರ್ಷ ಪ್ರತಿ ಆಗಿ ಬರ್ಪಿನ ಅವಕಾಶ ಅವೇ ದೀಪಾವಳಿದ ದಿನ ನರಕ ಚತುರ್ದಶಿದ ದಿನ ಬರ್ಪಿನ ಒಂದು ಅವಕಾಶ ನಮ್ಮ ಮಾತ ಜನಕುಲ ಇಸಲ ಅವನು ಸಂಭ್ರಮಡು ಬಲಿನ ಎತ್ಕೊಂಬಿನ ಕಾರ್ಯಕ್ರಮ ತುಳುನಾಡು ಒಂಜಿ ಪ್ರಾರ್ಥನಾದ ವಿಸ್ತೃತ ರೂಪಡು ಉಂಡು. ಇಡೀ ನಿಗಲ ಖುಷಿ ಬಂದಾಗ ಇಡೀ ದಿನ ನಿಗಲು ಖಾಲಿ ಕ್ಯಾಮರಾ ಬಗ್ಗೆ ಪಾಡೋದು ಮತ್ತೊಂದೇ ನಿಗಲಂತ ಒಂದು ಹಂಟಿಂಗ್ ನ್ಯೂಸ್ ಹಂಟಿಂಗ್ ಬಂದ್ರೆ ಸ್ವಲ್ಪ ಆ ಒಂಜಿ ಎಡೆಟ್ ವಿಚಾರ ಒಂದು ಜನಗಳಿಗೆ ಕೊರಡು ಬಂದಿನ ಒಂಜಿ ಆ ಒಂಜಿ ಒಂದು ಮತ್ತೊಂದು ಐತನಟ್ಟು ಒತ್ತಡದ ಬದುಕು ಐತನಡು ಯಾಕೆ ನಿಷ್ಠುರ ಇದು ಬೇರೆ ಒಂಜಿ ಒಂದೇ ಯಾಕೆ ವಿಮರ್ಶೆ ಮಾಡ್ಕೊಂಡು ಟೀಕೆ ಮಾಡ್ಕೊಂಡು ಜನಗಳು ಖಾಲಿ ಬಿಚ್ಚಿಗೆ ಮಾತ್ರ ಸರ್ಕಾರ ಮಾಡ್ತೇವೆ ಆ ಟೀಕೆ ಬರ್ತಿರೋಂಗೆ ಏನೋ ಸೇರಿದು ಏನೋ ಹೇಳಿದ್ದೆ ಅಂಚಾದ ಇನಿ ಪರ್ಪದ ಒಂದಿದ್ದಕ್ಕೆ ನೀವು ಸೇರ್ತಾರೆ ಹೇಗೆ ನಂಗೆ ಪರ್ಪ ಮುಖ್ಯ ಬಂದಾಗ ಬಹುಶಃ ಈ ದೇಶದಲ್ಲಿ ಮಾತ್ರ ಈಜಿಪ್ಟ್ನ ವ್ಯವಸ್ಥೆ ಈಜಿಪ್ಟ್ ವ್ಯವಸ್ಥೆ ಏನೋ ಬೇರೆ ದೇಶಕ್ಕೆ ಹೋಗ್ತೆ ಬಂದ್ಬೇರು ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ರಮ್ಯಂ ಅಲ್ಪ ಅಷ್ಟೈಶ್ವರ್ಯ ಉಂಟು ಆಂಡ ಇಂಚಿನ ಸುಕೂನ್ ಪಟನ್ನ ವಿಚಾರಗಳು ಗೊತ್ತು ಬಾರಿ ಕಮ್ಮಿ ಬಹುಶಃ ಅಮೇರಿಕೋಡು ಈ ಕ್ರಿಸ್ಮಸ್ ಬಂದ ಬೇಟೆ ಹೋಲ ಪರ್ಪಗಲಿ ಅಂಚನೆ ಮುಸ್ಲಿಂ ಕಂಟ್ರೀಸ್ ಇಡೋದಾಗಲಿಗೆ ಬಕ್ರೀದ್ ರಂಜಾನ್ ಬಂದ ಬೇಟೆ ಅದು ಮನವನ್ನು ಬರ್ಬೋದು ಹೋದಾಗ ನಂಗೆ ನಂಗೆ ತಿಂಗಳು 2 3 ಬರ್ಬೋದು ಬರಬೇಕು ದಾಲಜಿ ಇಲ್ಲ ನಂಗೆ ಇಂಚಿನ ಇವನ್ನ ಸೋಡ್ತಿ ಗೋಡ್ಲ ಗಂಟ ನಮ್ಮ ಹಿರಿಯರು ಏನು ದುಂಬು ಕಂಬುಲ ನಾಗಮಂಡಲ ದಸ್ಸನೆ ಅಂಚ ಇಂಚಿನ ಪೂರ ವಿಚಾರ ನಂಗೆ ಮಲ್ಕೊಂಡು ಇನಿ ಖುಷಿ ಬಂದಾಗ ಒಂದು ಡ್ರೆಸ್ ಕ್ಲಬ್ ಬಂದಾಗ ಖಾಲಿ ಹಿಂದೂ ಮಾತಾಡ್ಕೊಂಡು ಇನಿ
ಮಾತೆಲ್ಲ ಸೇರಿದ್ರು ಪಂಪೇರು ಜಾತಿ ಸೇರಿದ ಜಾತ್ರೆ ಬಂದ್ರೆ ಅದಾಗ ಅವಾಗ ಬರ್ಬೇಕು ಅರ್ಥವಾಗ್ಬೇಕು ನಮ್ಮ ನೆಟ್ಟಿನ ಬಂದಾಗ ನಮ್ಮ ಇತ್ತಿನ ಭೇದ ಭಾವ ನಮ್ಮ ಜಾತಿದ ಮಧ್ಯೆ ಇತ್ತಿನ ವೈಷಮ್ಯತೆ ನಮ್ಮ ಮೇಲು ಕೀಳು ಭಾವ ನೀನು ಪೂರ ದೂರ ಮತ್ತೊಂದು ಅಟ್ಲೀಸ್ಟ್ ಒಂದೇ ದಿನ ಅಂತ ನೀ ಖುಷಿ ಆಗ್ಬೋದು ನೀವು ಮಾತಾಡಿ ಇನಿಪಾನ್ ಪಾಡೊಂದು ಬುಗ್ಗಿಯಲ್ಲಿ ಶಾಲ್ಗಳು ಪಾಡೊಂದು ಇಗಳು ತುಂಬು ಎಂಕೆಲ್ಲ ಪೊರ್ಲು ನಿಗೊಂದು ಅಂತಾರೆ ಇನ್ನು ನಿಗಲ ಪೊರ್ಲು ಹೆಂಗುತ್ತದೆ ಅಂಚೆ ಐದನ ಉಂಟು ನಿಗಲ ಫ್ಯಾಮಿಲಿ ಉಂಟು ಹಗಲೆಲ್ಲ ನಿಗಳು ಎಡ್ಡೆ ಬಗ್ಗೆ ತಗೊಂಡು ಈ ಜಂಜಾಟ ನೋಟು ಹಗಲಿನ ಖುಷಿ ಇದ್ದವರು ನಿಗಲ ಜೋಕುಲಿನ ಎಡ್ಡೆ ಕೊಡಿ ಕದಬಹುದು ಯಾನಂಜಿ ನಿಗಲಿಗೆ ವಾಗ್ದಾನ ಕೊಡ್ತೇನೆ ಎನ್ನದಾಲ ಒಬ್ಬ ತಪ್ಪುತ್ತನ್ನ ಬರೇ ಹೊಡೆದು ನನ್ನ ಕಿವಿಟ್ ಮತ್ತು ಮೊನ್ನೆ ಬಂದಿರು ರವಿ ಕಾಣೋದನ್ನು ಕವಿ ಕಾಣ್ತೇನೆ ಕವಿ ಕಾಣೋದನ್ನು ಪತ್ರಕರ್ತ ಕಾಣ್ತೇನೆ ಅಂಚದು ಯಾರು ಹೋಗಿಲ್ಲ ಬಂತೆ ಒಂಜಿ ಬರೆಯೋದು ತುಂಬು ಟಿವಿಲಿ ಬರೋದು ತುಂಬು ಒಂಜಿ ಕಿವಿಗೆ ಬಾಂಡೆ ಮಾಡ ಯಾರು ತಿತ್ತು ನೆನಗೊಂಡದ್ದು ನಮ್ಮದೇ ಬಂದಾಗ ಒಂಜಿ ಮನುಷ್ಯನ ಒಂಜಿ ರಾಜಕಾರಣ ಕೂಡ ಸಾಮಾಜಿಕ ಬದುಕಿಡುತ್ತೆ ಆಕಾಶದ ದೀರ್ಪನ ತಾಕತ್ಲ ನಿಗಲೇ ಉಂಟು ಅಂಚನೆ ಪಾತಾಳ ದೊಂಬನ ತಾಕತ್ವ ನಿಗಲೇ ದೇವಣ್ಣ ಆಂಜನೇಯ ಹನುಮಂತ ಗೊತ್ತು ఆయన ತಾಕತ್ತು ಓಲು ಸ್ವಲ್ಪ ಇಂಜಿನ ಬಂದದ್ದು ಜಾಮ ಅಂತ ಬಂದ್ರಿ ನಿಂದ ಈ ತಾಕತ್ತು ಉಂಟು ಅದೇ ನಿಗುಲು ಇಡೀ ಕಾರ್ಯಕ್ರಮ ನಿಗುಲು ಈಗ ಪತ್ರಕರ್ತ ಬಂದರು ನಿಗಲ ಹೋಗ್ಬೇಕು ನಿಗಲ ಒಲ್ಪಲಾಗಿ ತೊಡಗದ ಅಂತ ನೀವು ಇರ್ತಾರ ನನ್ನ ಖಂಡಿತ ನಿಗುಲು ಎನ್ನುವಾರ ಆ ಕೆಲಸವನ್ನು ಕಾಪಾಡುವ ಅವರ ಸಾಧ್ಯ ಉಂಟು ಎಷ್ಟೇ ವಿಚಾರ ಒಪ್ಕೊಂಡ ಅವೇನು ನಿಗುಲು ಜನಮಾನಸ ಹುಟ್ಟುವುದು ಸ್ವಲ್ಪ ಟೀಕೆ ಉಂಟ ಖಂಡಿತ ದೇವರು ನಿಗಲ ಹೆಸರು ಸಮಾಜಕ್ಕೂ ಎಟ್ಟೆ ಮೆಸೇಜ್ ಸಂದೇಶ ಪೋಡು ఒక సమాజంలో ఏంటంటే బయలు ఈ రస్తే ఆలోతుందంట తోడు ఆలోతుందంట అవిను ఎంకల గమన క్రమం ಬೇಗ ನೀವು ಇಡೀ ದಿನ ಸಂಚಾರ ಮಾಡೋದು ಎಂಗಲೇ ಬರೋದು ಕೆಲ ವಿಚಾರ ನಿಗಲೇ ಬರ್ಬೋದು ಅಂತೆ ಅದು ನಿಗಲ ತಾಕತ್ತು ಉಂಡು ಒಂದೇ ಬಂದಾಗ ಎಕ್ಕಡ ಪಡ್ಲೆಕ್ಕ ಜಾಮು ಅಂತ ಹನುಮಂತ ಧ್ವಜ ಕೊಡ್ತೀವಿ ನಿನ್ನ ಈ ತಾಕತ್ತು ಲಗ್ಗಿಲಿ ಪಾರಲ್ಲಿ ಅಥವಾ ಸೀತಾಮಾತೆ ನಾಡಲ್ಲಿ ಸೀತಾಮಾತೆ ಲಿಸಂಬಲ್ಲಿ ಬಂದಿನ ಆ ವಿಚಾರವನ್ನು ಆ ಜಾಗೃತಿ ಮಾಡಿದ ಯಾರು ಜಾಮು ಅಂತ ಅಂಚ ನಿಗುಲು ಕೂಡ ಒಟ್ಟಾಯಿರಂದ ಹನುಮಂತ 5 ಮಿತ್ತನ ತಾಕತ್ತು ನಿಗಲು ಉಂಡು ದೇವನ ಯಾನು ಒಂದು 10 ವರ್ಷ ಆ ರವಿ ಬಳಿಗಳನ್ನು ಬೇರೆ ಮಾಡಿದ್ದೀನಿ ಅದು ನೀವು ಬಳ್ಳಾರಿ ಪತ್ರಿಕೆ ಬಂದಿದ್ದು ಬೇಗ ಬರುತ್ತೆ ಒಬ್ಬ ಆಶಾಕಿರಣವನ್ನು ಎರಿಸಾಗಿ ಬಂದಿದ್ದೆ ನನಗೆ ಗಣಮೂಜಿ ಜೋಕ್ಲೆ ಯಾನೇ ಓದೋದು ಒಂದು ಜಾತಿಯಲ್ಲಿ ಒಬ್ಬರು ಡಾಕ್ಟರ್ ಆತೆ ಪೂರ ಒಂದು ಬಂದಾಗ ನೆತ್ತೆ ಮಿತ್ತೆ ಅವ್ರು ಜೀವನ ಮೊದಲು ಅವೆಲ್ಲ ಬದುಕು ಕಡಿಮೆ ನಾವು ಅಂಚೆ ಅದು ನಿಗುಲ್ಲ ಅಂಚೆನೆ ನಿಗಲ್ನ ಜೋಕಲ್ನ ಅಟ್ಲೀಸ್ಟ್ ನಿಗುಲು ಎಡ್ಡೆ ಜೋಕಲು ವಿದ್ಯಾಭ್ಯಾಸ ಕೊಡೋದು ಇನ್ನು ಓನ್ಲಿ ಸ್ಕೈಸ್ ದ ಲಿಮಿಟ್ ನನ್ನ ಅನುಭವ ಪ್ರಕಾರ ಏತ್ತು ಪಾಪತೆ ಎಲ್ಲ ವಾರಗಳು ಏಳು ಒಂದೇನು ವೀರಪ್ಪ ಮೇಲೆ ಸೀಟಿ ಕಟ್ಟಿ ಬಕ್ಕ ಅವೇನು ಪಾಪಾಟಿ ಕಪ್ಪಡು ಎಟ್ಟೆ ಕೆಲಸ ಮೊದಲೇ ಬರೋಣ ಇನ್ನು ಏತ್ತು ಪಾಪದ ಎಲ್ಲ ಡಾಕ್ಟರ್ ಅವಲಿ ಇಂಜಿನಿಯರ್ ಒಂದು ಕಾಲತ್ತು ಈ ಡಾಕ್ಟರ್ ಬಗ್ಗೆ ಡಾಕ್ಟರ್ ಹಾಕ್ತೀನಿ ಇಂಜಿನಿಯರ್ ಬಗ್ಗೆ ಇಂಜಿನಿಯರ್ ಹಾಕ್ತೀನಿ MLA ಬಗ್ಗೆ MLA ಹಾಕ್ತೀನಿ ಮಿನಿಸ್ಟರ್ ಬಗ್ಗೆ ಮಿನಿಸ್ಟರ್ ಹಾಕ್ತೀನಿ ಎಂತ ಇನ್ನು ಏರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡು ಇನ್ನು ಏರಲ್ಲ ಅವರು ಅಂಚೆ ಅದು ಐತ ಪಿರೋರು ಪೂರ ಉಪ್ಪು ನೀರು ಬಂದು ನಿಗಲ್ನ ಹಾರೈಕೆ ಖಂಡಿತ ಯಾರು ನಿಗಲೆ ಪಾತ್ರ ಕೊಡ್ತಾರೆ ಆ ಟೈಮ್ಗಳ ನಿಗಲಿ ಏನು ಸಮಸ್ಯೆ ಇರ್ತಲ್ಲ ಒಂಜಿ ಮೆಜ್ಜೆ ಆದ ಫಲ MLA ಆಯ್ತು ಒಂಜಿ ಮೆಜ್ಜೆ ಆದ ಮತ್ತು ಫಲ ಆದ ನಿಗಲೊಟ್ಟು ಏನು ಉಪ್ಪೆ ಬಜ್ಜಪಾಡ ಏನು ಸಮಸ್ಯೆ ಬಲ್ಲೆ ನನ್ನ ಕಾಯವಾಚ ಮನಸ್ಸು ನಾವು ಪೂರ ಸೇರಿದು ಇಂಕಲ್ಲ ಯಾರು ಒಂಜಿ ಸಮೃದ್ಧ ಕಾಪು ಮತ್ತು ಸಾಮರಸ್ಯ ಕಾಪಾಡು ಇಂದ ಪ್ರೀತಿ ಮನುಷ್ಯನನ್ನು ಮಗವಾಗಿಸ್ತೇವೆ ಪ್ರೀತಿ ವಿಶ್ವಾಸವನ್ನು ಜಗತ್ತಿನ ಎಂದರೆ ಸಾಧ್ಯ ಉಂಟಿಗೆ ಇನ್ನು ಎಂತ ನಂಗೆ ಊರ ವೈಷಮ್ಯದ ಏನು ರಾಜಕಾರಣ ಮೇಲೆ ಬಂದಿದ್ದು ವೈಷಮ್ಯದ ರಾಜಕಾರಣ ಬರ್ಚನೆ ಒಡೆ ಮಟ್ಟ ಏನಂತ ಏನ ವಿನ ತೃಣಮಪಿ ನಾ ಚಾಲತಿ ಬಂತು ಈ ಭಗವಂತನ ಆಜ್ಞೆದಾಂತೆ ಇಚ್ಛೆದಾಂತೆ ಒಂಜಿ ಪಜಿರ್ಲ ಬಂದುಜಿ ಈ ಜಗತ್ತು ಅಂಚಾದ ನಂಗೆ ಏನೇನ ಸಾಧ್ಯ ನಮ್ಮ ಎಡ್ಡೆನೇ ಏನು ನಮ್ಮ ಕಾರಣಕ್ಕಿದ್ದು ಭಗವಂತ ಈ ಕೈ ಎಡ್ಡೆ ಕೆಲಸ ಮಾಡ್ತಾರೆ ನಾಳೆ ಎಡ್ಡೆ ಪಾತ್ರ ಬರಡು ತರಡ್ ಎಡ್ಡೆ ಯೋಚನೆ ಬರಡು ಒಂದೇನೇ ನಮ್ಮ ದೇವರ ನಟುಂಡ ನಮ್ಮ ಬಗ್ಗೆ ನಡಕೊಂಡು ನಮ್ಮ ನವನ ಮಾತ್ರ ಮತ್ತೆ ಬಟ್ರುಲೇ ನಮ್ಮ ನಿವನ ಮಾತ್ರ ಯಾರು ದೂರದ ಬಳ್ಳಾರಿಗಳು ಎನ್ನ ಬದುಕು ಕಡೆ ಹೆಂಗೆ ಗೊತ್ತು MLA ಅವ್ರು ಬಂದು ಹೋಗಿ ಏನಾಗ್ತೇನೆ ಒಂದು ಇಟ್ಸ್ ಆನ್ ಆಕ್ಸಿಡೆಂಟ್ 2013 ಇತ್ತು ಏನಂದ್ರೆ ಹಿರಿಯರು ಬಂದು ಸಂಬೋದಿದೆ ಕೂಡ ರೀಲ್ ಹೋಗ್ಬೇಕು ಹೋಗಿ ನಮ್ಮ ದೀಪಾಗ್ ಗೊತ್ತು ನವೀನಣ್ಣ ಗೊತ್ತು ಪಾದಲಿ ಗೊತ್ತು ಆ ಟೈಮು ಮನುಷ್ಯನ ಬದುಕಲಿ ಏನೇನು ಆಪುದು ಅವು ಪೂರ ಪರಮಾಶ್ಚರ್ಯ ಅಂಚೆದು ನಮ್ಮ ಪಂಪಿನ ಯಾರು ಮತ್ತೆ ಹತ್ತೆ ನಮ್ಮ ನಿಮಿತ್ತ ಮಾತ್ರ ಮತ್ತೆ ಒಂದು ಏನು ಅನುಭವ ಯಾರು ಬಳ್ಳಾರಿ ಎಂಟಪ್ಪ ಏನು ಗೊತ್ತು ಈಗ ಸಂಬಂಧನೇ ಜಿ ಬಳ್ಳಾರಿ ಯಾರು ಹೋದಾಗ 42 ಮಡಿಗೆ ಸೆಲ್ಸಿಯಸ್ ಮನುಷ್ಯ ಹೋಗಿನ ಊರು ಹೆಂಗೆ ಬೇಯ್ತೀವಿ ಗತ್ಯಂತರ ನಮ್ಮ ಹೋತ ಅದ್ರ ಊರು ಹೆಂಗೆ ಬತ್ತ ಅವಲ ಹೆಂಗೆ ಗೊತ್ತು ಮೂರು ಬತ್ತ ರಾಜಕೀಯ ಹೆಂಗೆ ಬತ್ತ ಅವಲ ನಂಗೆ ಗೊತ್ತು ಹೆಂಗೆ ಖಂಡಿತ MLA ಅವ್ರು ಕನಗಡನೆ ಅಂತ ಆಂಡ ಒಂದು ದೈವ ನಂಗೆ ಗೊತ್ತಾಂತೇಳಿ ನಮ್ಮನ್ನು ಕೈ ಬಸ್ ನಂಬಿಡು ಹೋಗೋಣ ಅಲ್ಲಿ ಓಲೋರು ನಮ್ಮ ಋಣ ಅಂಡ ಅಲ್ಲಿ ನಡ್ಕೊಂಡು ಹೋಗೋದು ಒಂದು ದೇವ ಬಂದಾಗ
ಇವರು ಪೂರ ಎನ್ನ ಬಾರಿ ಮುಟ್ಟದವರು ಎನ್ನ ಆತ್ಮೀಯ ಸತ್ಯ ವಿಚಾರ ನಿಗಲ ಕೊನವೇ ಅಂಜಾದಿ ವಿಚಾರ ಕೊನೊಂದಿಲ್ಲ ಅಂಜಾದಿನಿ ದೀಪಾವಳಿ ಕೊನೆಗ ಒಂದು ದೀಪದ ಪರ್ವ ಈಗಲೇ ಪೂರ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಬರಲು ಈ ತುಳುನಾಡದ ಬಂಗಾರದ ಕಾಲ ಪಡೆದ ಬೇತೆ ಬೇತೆ ಜಾತಿ ಮಂಜಪ್ಪಿ ಜೋಕಲೆಕ್ಕ ನಮ್ಮ ಉಪನಕ್ಕಿನ ರೀತಿ ಖಂಡಿತ ಒಂದು ಪರ್ವಕ್ಕೆ ಹೊಸ ಅರ್ಥವನ್ನು ಕೊರ್ಪಣಿಗೆ ಅಂಜಾದು ಬಾರಿ ನೀವು ಬಹುಶಃ ಕಾಪಾಯ ಬಾಲ ನಿಗಲೆ ಬರ ಅಂಜಾದು ನಿಗಲಿ ಒಕ್ಕವರ ಮಾಪನಟ್ಟೊಂದು ಹಿಂಗೆ ಮತ್ತೆ ಈಗ ಬಾರಿ ಮೋಕೆ ನೀವು ನಾನು ಬಹುಶಃ MLA ಫಸ್ಟ್ ಟೈಮ್ ಮನೆ ಬರ್ತೀವಿ ಈಗ ನಿಮ್ಗೆ ಇದೇ ನೋಡ್ಬೋಲ್ಲ ಎತ್ತು ನಾವು ಸೇರಿದ ಮುಂದೆ ಇದೇ ಬಾರಿ ಫಸ್ಟ್ ಟೈಮ್ ಅಂಚಾದ ನಾನು ಭರತ ಕರೆದಿಲ್ಲ ಬಂದ ಎಟ್ಟೇನೆ ಅವ್ರು ಬಂದದ್ದು ಅಂಚಾದ ಖಂಡಿತವಲ್ಲ ಈ ಕುಡೋರ ನಿಗಲಿ ಪೂರ ಆ ದೇವರ ರೆಡ್ಡೆ ಮಾಡ್ಕೊಡು ನಮ್ಮಿಂದ ದೈವ ದೇವರು ಮತ್ತೆ ಎಲ್ಲ ಈ ಮಾರಿ ಬಿಡಿತ ಈ ಕಾಪುರುಷಗಳು ಎಲ್ಲ ಈ ಬರ್ತಿನ ಫೆಬ್ರವರಿ 5 ಬೋರ್ ನಿಗಾಲ ಸಹಕಾರ ಬೋರ್ ನಾವು ಪೂರ ಒಂದು ಕುಟುಂಬದ ದೇವನ ಕಾಪು ನನಗೆ ಇಡೀ ಸರ್ವ ಒಂದು ಜನಾಂಗದ ಶಾಂತಿಯ ತೋಟ ಪಡೆದು ನಮ್ಮ ಮಾತೆಲ್ಲ ಸೇರಿದ ಅವಧಿ ಕಾರ್ಯಕ್ರಮ ಕೊಡಲ್ಲ ಅವರು ಅಂಜನೆ ಪಡುಬಿದ್ದು ನಮ್ಮ ಬಂಜಾರ ಪ್ರಕಾಶನ ಮುತಾಲಿಕ್ ಮಲ್ಲ ಒಂದು ದೇವಸ್ಥಾನ ಅಲ್ಪ ಅವನು ಎಡ್ಡೆ ವಿಚಾರ ಪೂರ ಅವನುಂಡು ಅಂಜಾದೀನಿ ಮೂಲ ರಾಜಕೀಯ ಪಾತ್ರ ಕೊಟ್ಟು ಎಡ್ಡನೇ ಪಾತ್ರಿಗೆ ಒಂದು ಬಗ್ಗೆ ಒಂದು ಪ್ರಕಾರ ಅವಕಾಶ ಕೊಡ್ಲಿಕ್ಕೆ ಏನು ವಂದನೆ ಮತ್ತು ಪಾತ್ರ ನಮಸ್ಕಾರ. ಮೂಜಿ ದಿನ 5 ದಿನ ಮುಂದಲ ಆಚರಣೆ ನಡ್ಕೊಂಡು ವಿಶೇಷವಾದ ತುಳಸಿ ಪರ್ವ ಮುಟ್ಟದ ದೀಪಾವಳಿ ಅಂತ ಬರ್ತಿನ ತುಳಸಿ ಪರ್ವ ಮುಟ್ಟದ ಅನ್ಪಟ್ಟ ಅಮಾವಾಸ್ಯೆ ಅಂತ ಬರ್ತಿನ ಪುಣ್ಣಮೆ ಮುಟ್ಟದ ಆ ಒಂದು ಪರ್ವ ಇಲ್ಲಿ ನಮ್ಮ ನಡುಕೊಂಡು ಈ ದೀಪಾವಳಿ ನಡುಂಟು ಸೈದಿನಗಳ ಪರ್ವ ಆನಿ ರಾತ್ರಿಗೆ ಹಾಕಿನ ಗ್ರಾಮೀಣ ಭಾಗದ ಮುಳ್ಳ ಮುಟ್ಟೆ ಬಂಡಲ ಒಂದು ವಿಶೇಷ ಬಂದಾಗ ನಮ್ಮ ಊರು ಡುಪ್ಪಿನ ಬೇರೆ ಬೇರೆ ಬೇತೆ ಕಜಾವು ಕಪ್ಪಡಲೇನು ಒಟ್ಟು ಮಲ್ತದು ಅವೇನು ನಿಮಗೂ ಕೂಡ ಧನ್ಯವಾದಗಳು ಅಷ್ಟೇ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದ ಗುರುಮೇಶ್ ಸುರೇಶ್ ಶೆಟ್ಟಿ ಸರ್ ನಿಮಗೂ ಕೂಡ ಧನ್ಯವಾದ ಅನಿಸ್ತೇನೆ. ಅದೇ ರೀತಿ ನಮಗೆ ಸದಾ ಪ್ರೋತ್ಸಾಹ ನೀಡ್ತಿರುವಂಥ ಶ್ರೀಧರ್ ಶೇನು ಸರ್ ನಿಮಗೂ ಕೂಡ ಧನ್ಯವಾದಗಳು.